ಅಕ್ರಮ ಟೋಲ್ ಗೇಟ್ ಮುಂದುವರಿಸುವ ಹುನ್ನಾರದ ವಿರುದ್ಧ ಟೋಲ್ ಪ್ಲಾಜಾದಲ್ಲಿ ರಿಫ್ರೆಶ್ಮೆಂಟ್ ವಿಶ್ರಾಂತಿ ಕೊಠಡಿ ನಿರ್ಮಿಸುತ್ತಿರುವ ಹೆದ್ದಾರಿ ಪ್ರಾಧಿಕಾರದ ಕ್ರಮವನ್ನು ಖಂಡಿಸಿ ಟೋಲ್ ಗೇಟ್ ಮುಂಭಾಗ ಟೋಲ್ ವಿರೋಧಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಟೋಲ್ ಕೇಂದ್ರಗಳ ರೀತಿಯಲ್ಲಿ ಇಲ್ಲಿ ಕೂಡ ಮತ್ತೆ ನಿರ್ಮಿಸುವಂತ ಒಂದು ಕಾಮಗಾರಿಯನ್ನು ಆರಂಭ ಮಾಡಿದೆ. ಈ ಟೋಲ್ ಕೇಂದ್ರ ಇನ್ನು ಕೇವಲ 3 ತಿಂಗಳಲ್ಲಿ ಅಥವಾ 4 ತಿಂಗಳಲ್ಲಿ ಹತ್ತಿರದ ಟೋಲ್ ಕೇಂದ್ರದಲ್ಲಿ ವಿಲೀನ ಆಗಿ ಇದು ರದ್ದಾಗುವುದಾದ್ರೆ ಇಲ್ಲಿ ಅಷ್ಟೊಂದು ಖರ್ಚು ಮಾಡಿ ಟೋಲ್ ಇಲ್ಲಿ ಹೆದ್ದಾರಿ ನೆಕ್ಸ್ಟ್ ಅನ್ನುವಂತ ಈ ಒಂದು ಕಾಮಗಾರಿಯನ್ನು ನಡೆಸುವಂತ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇಷ್ಟವರೆಗೆ ಉತ್ತರ ಸಿಕ್ಕಿಲ್ಲ. ಅದರಿಂದಾಗಿ ಆ ಕಾಮಗಾರಿಯನ್ನ ನಿಲ್ಲಿಸಬೇಕು. ಹೈವೇ ನೆಕ್ಸ್ಟ್ ಅನ್ನು ಇಲ್ಲಿ ಆರಂಭಿಸಬಾರದು ಮತ್ತು ಆರಂಭಿಸುವಂತ ಎತ್ತ ಇಲ್ಲಿಯ ಟೋಲ್ ಕೇಂದ್ರವನ್ನು ಮುಂದುವರಿಸುವಂತಹ ಒಂದು ಜನವಿರೋಧಿ ಒಂದು ಕೃತ್ಯದ ಒಂದು ಹುನ್ನಾರದ ಒಂದು ಗೂಢಾಲೋಚನೆಯ ಭಾಗ ಅಂತ ನಾವು ಅದನ್ನ ಖಂಡಿಸಿ ವಿರೋಧ ಮಾಡಿ ಇವತ್ತು ಇಲ್ಲಿ ಆ ಒಂದು ಕಾಮಗಾರಿ ನಡೀತಾ ಇರುವಂತಹ ಸ್ಥಳದಲ್ಲಿ ನಾವು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಟೋಲ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾದ ಮುನೀರ್ ಕಾಟಿಪಳ್ಳ, ಸ್ಥಳೀಯ ಪಾಲಿಕೆ ಸದಸ್ಯರಾದ ರೇವತಿ ಪುತ್ರನ್, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್, ನೌಷದ್ ಬೆಂಗ್ರೆ, ಶ್ರೀನಿವಾಸ ಹೊಸಬೆಟ್ಟು, ರಶೀದ್ ಮುಕ್ಕ, ರಾಜೇಶ್ ಪಡ್ರೆ, ಅಬುಬಕ್ಕರ್ ಬಾವ ಮತ್ತಿತರರು ಉಪಸ್ಥಿತರಿದ್ದರು.